ನಾಗರಿಕ ಕ್ರಿಯಾ ಸಮಿತಿ ಸಂಚಯಗಿರಿದರ ವತಿಯಿಂದ ಮಕ್ಕಳ ಪ್ರತಿಭಾ ಅನಾವರಣಕ್ಕಾಗಿ ಪುಟ್ಟ ಪ್ರತಿಭೆ ಕಾರ್ಯಕ್ರಮವನ್ನು ಸಂಚಯಗಿರಿಯ ನರಸಿಂಹರಾಜ ಹೊಳ್ಳ ಅವರ ಮನೆಯ ಆವರಣದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರಾದ ದಾಮೋದರ್ ಸಂಚಯಗಿರಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣಕ್ಕೆ ಇಂತಹ ಕಾರ್ಯಕ್ರಮಗಳು ಪೂರಕ ಎಂದು ಹೇಳಿದರು. ಕಲೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ತುಳುನಾಡಿನಲ್ಲಿ ಕಲೆಗೆ ಕಮ್ಮಿ ಇಲ್ಲ. ಯಕ್ಷಗಾನ ಕಲೆ ಇರ್ಬೋದು, ನಾಟಕ ಕಲೆ ಇರ್ಬೋದು, ಜಾನಪದ ಕಲೆ ಇರ್ಬೋದು, ಹಾಗೆ ಹಲವಾರು ಕಲೆಗಳಲ್ಲಿ ಇದು ಕೂಡ ಒಂದು ಚಿತ್ರಕಲೆ ಒಂದು. ಇವುಗಳಲ್ಲಿ ಭಾಗವಹಿಸಿ ಇದನ್ನು ಒಳ್ಳೆಯ ರೀತಿಯಲ್ಲಿ ತನ್ನ ಕುಂಚದಿಂದ ಚಿತ್ರ ಬಿಡಿಸುವಂಥ ಅವರವರ ಜ್ಞಾನದಲ್ಲಿ ತುಂಬಿ ಇರುವಂತಹ ಚಿತ್ರವನ್ನು ಬಿಡಿಸುವುದರ ಮೂಲಕ ನಾವೆಲ್ಲರೂ ನೋಡುವುದರ ಮೂಲಕ ತಾವೆಲ್ಲರೂ ಈ ಪ್ರತಿಭೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಿ ಅಂತ ಕೇಳಿಕೊಳ್ಳುತ್ತಾ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುರೇಶ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದಾಗಿ ತಿಳಿಸಿದರು. ಸ್ಪರ್ಧೆಯಲ್ಲಿ ಈ ಸಲ ಒಂದು ಹೊಸತು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಕೈಲಾದ ಒಂದು ಸಣ್ಣ ಪ್ರಯತ್ನವನ್ನು ಅಥವಾ ನಮ್ಮೊಂದು ಪ್ರೋತ್ಸಾಹವನ್ನು ಅವರಿಗೆ ಕೊಡುವ ಅಂತ ಹೇಳಿ ನಾನವರ ಮನೆಗೆ ಅವರನ್ನು ಗೆಸ್ಟಾಗಿ ಕರೀಲಿಕ್ಕೆ ಹೋಗಲಿಲ್ಲ, ತೀರ್ಪುಗಾರಾಗಿ ಕರೀಲಿಕ್ಕೆ ಹೋಗಿಲ್ಲ. ಒಂದು ಫೋನ್ ಮೂಲಕ ಕರೆದಾಗ, ಸರ್ ನೀವು ಯಾವ ಬೇಕಾದ್ರೂ ಕರೀರಿ, ನಮ್ಮ ತೀರ್ಪನ್ನು ನಾನು ಕೊಡ್ತೇನೆ ಅಂತ ನಮ್ಮ ಮೇಡಮ್ ಶಿಲ್ಪಾ ಮೇಡಮ್ ಅವರು ಹೇಳಿದ್ದಾರೆ. ಹಾಗೆ ನಿಯೋಜನೆ ಮಾಡಿದ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ ತಾವು ಸಭಾಗಿ ಆಗಿದ್ದ ಹಾಗೆ ನಮ್ಮ ಇವರು ಕುಮಾರಿ ಧನ್ಯ ಅವಳು ನಮ್ಮ ಸಂಚಯಗಿರಿಯಲ್ಲಿ ಇಂಥ ಒಂದು ಟ್ಯಾಲೆಂಟ್ ಹುಡುಗಿ ಇದ್ದಳೆ ಅಂತ ನಮಗೆ ಸಹ ಗೊತ್ತದು ಇತ್ತೀಚೆಗೆ. ಅವಳ ಆಟ ಚಿತ್ರ ಅದು ಇದು ನೋಡುವಾಗ ನಮಗೆ ಸಹ ಖುಷಿ ಆಯಿತು. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಪುಟಾಣಿಗಳಿಗೆ ನಮ್ಮ ನಾಗರಿಕ ಸಮಿತಿಯಿಂದ ಪರೋಕ್ಷವಾಗಿ ನನ್ನ ಕಡೆಯಿಂದ ನಿಮಗೆ ನನ್ನ ಅಭಿನಂದನೆಗಳು. ಹಾಗೂ ವೇದಿಕೆಯಲ್ಲಿ ನಯನ ಹೊಳ್ಳ, ಕ್ರಿಯಾ ಸಮಿತಿಯ ಉಪಾಧ್ಯಕ್ಷೆ ಪ್ರಿಯಾಲತಾ, ಕಾರ್ಯದರ್ಶಿ ಶಿವನಾಯಕ್, ಕ್ರೀಡಾ ಕಾರ್ಯದರ್ಶಿ ಪುರಂದರ ಶೆಟ್ಟಿ, ಪ್ರಮುಖರಾದ ಸುಧಾಕರ್ ಸಾಲ್ಯನ್, ರಮೇಶ್ ಸಾಲ್ಯನ್, ಸಂಕಪ್ಪ ಶೆಟ್ಟಿ, ರಾಘವೇಂದ್ರ ಬನ್ನಿತಾಯ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್ ಬಂಗೀರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಳಿಕ ಶಿಬಿರಾರ್ಥಿ ಮಕ್ಕಳು ಚಿತ್ರಕಲೆ, ಕಸದಿಂದ ರಸ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪ್ರತಿಭಾ ಪ್ರದರ್ಶನವನ್ನ ಮಾಡಿದ್ರು. ಶಿಲ್ಪಾ, ನಿವೇದಿತಾ, ಧನ್ಯ ತೀರ್ಪುಗಾರರಾಗಿ ಸಹಕರಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ನೀಡಲಾಯಿತು.